ಎಲ್ಲರೂ ಗೊತ್ತಿರುವ ಹಾಗೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಮನತನಿಕೆ ಈವರೆಗೆ ಆಗದೇ ಇರುವ ಕಾರಣ ಅದರ ಮುಂದುವರಿದ ಹೋರಾಟದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ನಮ್ಮೊಡನೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ ಬೈಲಾಡಿ, ಮಹಿಳಾ ಸಂಘದ ಅಧ್ಯಕ್ಷರಾದ ಮೀನಾಕ್ಷಿ ಗೌಡ, ಕಾರ್ಯದರ್ಶಿಯಾದ ಸುಂದರಗೌಡ, ಸ್ವಸಹಾಯ ಒಕ್ಕೂಟಗಳ ಮುಖ್ಯಸ್ಥರಾದ AV ನಾರಾಯಣ್, ಮುಂದುಗಡೆ ಇಂದಪ್ಪಗೌಡರು, ಸುರೇಶ್, ದಯಾನಂದರು, ಶ್ರೀಧರ್ ಇವೆಲ್ಲ ಉಪಸ್ಥಿತರಿದ್ದರು. ಈ ಬಗ್ಗೆ ಮಾಹಿತಿಯನ್ನು ಮತ್ತು ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮಾಹಿತಿಯನ್ನು ಅಧ್ಯಕ್ಷರು ನೀಡಿದ್ದಾರೆ. ಎಲ್ಲ ಪತ್ರಕರ್ತರ ಮಿತ್ರರಿಗೆ ಸ್ವಾಗತ ಬಯಸುತ್ತಾ, ನಿಮ್ಮೆಲ್ಲ ತಿಳಿದಿರುವ ಹಾಗೆ ಮತ್ತು ಕೊಲೆ ಪ್ರಕರಣದ ಮರುತನಿಖೆಯಾಗದೇ ಇದ್ದಲ್ಲಿ ಕೆಲವು ಸಂಘಟನೆಗಳ ಹೋರಾಟ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಒಕ್ಕಲಿಗರ ಸಂಘಗಳ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಧರಣಿ ಸತ್ಯಾಗ್ರಹ ಮಾಡುವಂತಹ ಒಂದು ನಿರ್ಣಯಕ್ಕೆ ಬಂದಿದೆ. ಈಗಾಗಲೇ ಕೊಲೆ ಪ್ರಕರಣ CBI ತನಿಖೆಯಲ್ಲಿ ಅಪರಾಧಿ ಯಾರಿದ್ನ ಅವನನ್ನು ನಿರಪರಾಧಿ ಅಂತ ಘೋಷಿಸಿ ತೀರ್ಪು ಬಂದಿದೆ. ಹಾಗಾದರೆ ಅಪರಾಧಿ ಯಾರು? ನೈಜ ಅಪರಾಧಿಗಳು ಇದರಲ್ಲಿ ಸಿಕ್ಕಾಗಲಿಲ್ಲ. ಹಾಗಾಗಿ ಆ ನೈಜ ಅಪರಾಧಿಗಳನ್ನು ಬಂಧಿಸಿ ಅವರಿಗೆ ನಮ್ಮ ಪ್ರಜಾಪ್ರಭುತ್ವ ಇದರಲ್ಲಿ ನಮ್ಮ ನ್ಯಾಯಾಂಗದ ಅಡಿಯಲ್ಲಿ ಸಿಗುವಂತಹ ಶಿಕ್ಷೆ ಆಗಬೇಕು. ಸೌಜನ್ಯದ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇಂಥ ಪ್ರಕರಣಗಳು ಇನ್ನು ಮುಂದಕ್ಕೆ ಆಗಬಾರದು. ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಹೆಣ್ಣು ಮಗು ನಿರ್ಭೀತಿಯಿಂದ ನಡೆಯುವಂತಹ ಒಂದು ವ್ಯವಸ್ಥೆಗಳಾಗಬೇಕು. ಗಾಂಧೀಜಿಯವರ ರಾಮರಾಜ್ಯದ ಕನಸು ಏನಿದೆಯೋ ಅದು ಸಾಕಾರಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಸಮಾಜದ ವತಿಯಿಂದ ಹೋರಾಟಕ್ಕೆ ಇಳಿದಿದ್ದೇವೆ. ಮರುತನಿಖೆಗೆ ಮಾಡದೇ ಇದ್ದಲ್ಲಿ ಒಕ್ಕಲಿಗರ ಸಮಾಜದ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಸಂಘಟನೆಗಳಿವೆ. ಇವೆಲ್ಲ ಸೇರಿಕೊಂಡು DC ಕಚೇರಿಯ ಮುಂದೆ ಧರಣಿ ಕೂತ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ನಿಗದಿಪಡಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸೇರಿಕೊಳ್ಳಿಕ್ಕೆ ಅದಕ್ಕೆ ಪೂರ್ವವಾಗಿ ನಾಲ್ಕು 28ಕ್ಕೆ ನಮ್ಮ ಪುತ್ತೂರಲ್ಲಿ ಸಮಾನ ನಮಸ್ಕಾರ ಅಭಿನವ ಭಾರತ ಮಿತ್ರ ಮಂಡಳಿ ಪುತ್ತೂರು ಇವರ ನೇತೃತ್ವದಲ್ಲಿ ಮತ್ತು ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ಇವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯುತ್ತಿದೆ. ಮೌನ ಮೆರವಣಿಗೆ ದರ್ಬೆಯಿಂದ ಮೇನ್ ರೋಡಲ್ಲಿ ಬಂದು ದೇವಸ್ಥಾನದ ಎದುರಿಂದ ರಥಬೀದಿಯಲ್ಲಿ ಸಾಗಿ ಅಲ್ಲಿ ರೈಲ್ವೆ ಬಸ್ ಸ್ಟ್ಯಾಂಡಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ಬೃಹತ್ ಪ್ರತಿಭಟನಾ ಸಭೆಗೆ ನಮ್ಮ ಸಂಘಗಳ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದೇವೆ. ಅದೇ ರೀತಿ ಸಮಾನ ಮನಸ್ಕ ಸಂಘಟನೆಗಳು, ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಳ್ಳಬೇಕು ಅಂತ ನಾವು ಸಮೂಹ ಮಾಧ್ಯಮಗಳ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ಈ ಎಷ್ಟು ದಿನದ ಒಳಗೆ ಈಗ ಮರುತನಿಖೆ ಆಗಬೇಕು? ನಿಮ್ಮೇನು ಗಡುವು ಏನಾದರೂ ಇಡ್ತೀರಾ? ಹೇಗೆ? ಅಥವಾ 28 ನಿಮ್ಮದು ಪ್ರತಿಭಟು ನಾಡಿದ್ದಾಗುವಂಥ ಕಾರ್ಯಕ್ರಮ ನಮ್ಮದು ರೂಪುರೇಷೆ ಧರಣಿ ಕೂತ್ಕೊಳ್ಳುವುದಂತ ಒಂದು ನಿರ್ಣಯ ಮಾಡಿಕೊಂಡಿದ್ದೇವೆ. ಅದಕ್ಕೆ ರೂಪುರೇಷೆ ಮಾಡಲಿಕ್ಕೆ ನಾವು ಅದರಲ್ಲಿ ಒಂದು ಸಭೆಯನ್ನು ಕರೀತೇವೆ, ಪುತ್ತೂರಲ್ಲಿ ಸಭೆಯನ್ನು ಕರೀತೇವೆ. ಆ ಮೂಲಕ ಅದಕ್ಕೆ ಹೋರಾಟದ ರೀತಿ ನೀತಿಯನ್ನು ಯೋಜನೆ ಮಾಡ್ತೇವೆ. ಅದರಲ್ಲಿ ಎಷ್ಟು ದಿನ ಅಂತ ನಿಗದಿಪಡಿಸಿ ನಮ್ಮ ಈಗ ಸಭೆ ಕರೀಲಿಕ್ಕೆ ಒಂದು ಟೈಮ್ ಅಂತ ನಿಗದಿಪಡಿದ್ದೇವೆ. ಬರುವ ವಾರದಲ್ಲಿ ಕರೀತೇವೆ. ಸೋಮವಾರದಲ್ಲಿ ಜಿಲ್ಲಾ ಸಂಘಟನೆ ಒಂದು ವೇದಿಕೆ ಅಂತ ಮಾಡಿದ್ದೇವೆ. ಅವರು ಮುಂದಿನ ಸೋಮವಾರದೊಳಗೆ ನಾಡಿನ ಸೋಮವಾರನೇ ಕರೆಯುವಂಥ ಆಲೋಚನೆ. ಅದೇ ದಿನ ಸಂಜೆ ನಾವಿದರಲ್ಲಿ ತನಿಖೆಯನ್ನು ಹೇಗೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಅಂದರೆ, ಹಿಂದಿನ ತನಿಖಾಧಿಕಾರಿಗಳನ್ನು ಮಂಪಲ್ ಪರೀಕ್ಷೆಗೆ ಒಳಪಡಿಸಿ ತನಿಖೆಯನ್ನು ಮಾಡಬೇಕು. ಆಗ ಸತ್ಯ ಹೊರಬೀಳ್ತದೆ. ಯಾರ ಒತ್ತಾಯದ ಮೇಲೆ ಅವರು ತನಿಖೆಯಲ್ಲಿ ಲೋಪದೋಷವನ್ನು ಮಾಡಿದ್ದಾರೆ ಅಂತ ಹೊರಬೀಳ್ತದೆ. ಇಷ್ಟರೊಳಗೆ ತನಿಖಾಧಿಕಾರಿಗಳನ್ನು ಮಂಪಲ್ ಪರೀಕ್ಷೆ ಮಾಡಿದ್ದು ಇಲ್ಲಿ ಇಲ್ಲ. ಅದನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ. ನಿಮಗೆ ಈಗ ಸಂಶಯ ಇರೋದು ಅವರ ಮೇಲೆ? ತನಿಖೆ ಸರಿ ಆಗಲೇ ಇಲ್ಲ, ಅದು ಸಂಶಯದ ಪ್ರಶ್ನೆ ಇಲ್ಲ. ತನಿಖೆ ಸರಿ ಆಗಲೇ ಇಲ್ಲ, ಅದು ಎಲ್ರಿಗೂ ಗೊತ್ತಿದ್ದ ವಿಚಾರ. ಅವರನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಿದರೆ ಎಲ್ಲವೂ ಸತ್ಯ ಬರ್ತದೆ. ಆಗ ಯಾರು ಒತ್ತಡ ತಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಆ ಮೂಲಕ ಸತ್ಯ ಹೊರಬರಲಿಕ್ಕೆ ಸಾಧ್ಯತೆ ಖಂಡಿತ ಇದೆ ಅನ್ನೋದು ನಮ್ಮ ವಿಚಾರ. ಈಗ ಜಿಲ್ಲಾ ಮಟ್ಟದ ಧರಣಿ ಎಲ್ಲಿ ಆಗ್ತದೆ? ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ,
ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.